Maestro Productions presents in association with Namma TV, hence Dare to Dance, powered by Nisargalaya Brahmi Oil, Gadi Detergent, Bhumi Villas, Propipo.com, co-sponsored by Maestro Interior, Ace Promoters and Developers, Marjal Soda, Aruna Masala, Mcar.com, Sun Premium Refined Sunflower Oil, associate sponsor, Replica Hair Replacement, Nanturu, Soumya Travels, JP Lights and Appliances, Master for Quality Baking, Event Partner RDC, Venue Partner for Officio Mall, Costume Partner Off Limits, Web Partner NewsKarnataka.com. ಹೆಮ್ಸ್ ಡೇ ಟು ಡಾನ್ಸ್ ಕಾರ್ಯಕ್ರಮದಲ್ಲಿ ಆಡಿಷನ್ಸ್ ಆಯಿತು, ಫಸ್ಟ್ ರೌಂಡ್ ಆಯಿತು, ಅದಾದ ಮೇಲೆ ಕ್ವಾರ್ಟರ್ ಫಿನಾಲೆ ಆಯಿತು. ಇದೀಗ ಸದ್ಯಕ್ಕೆ ಕ್ವಾರ್ಟರ್ ಫಿನಾಲೆಯ ಕೊನೆಯ ಎಪಿಸೋಡ್ನಲ್ಲಿದ್ದೀವಿ. ಇನ್ನು ಮುಂದಕ್ಕೆ ಸೆಮಿಫಿನಾಲೆ ಶುರು ಆಗುತ್ತೆ. ಆದರೆ ಸೆಮಿಫೈನಲ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಡೇಂಜರ್ ಝೋನ್ಗೆ ಹೋಗಿರುವಂತಹ ಪ್ರತಿಯೊಂದು ತಂಡಗಳು ಕೂಡ ಇದೀಗ ಸ್ಟೇಜ್ ಮೇಲೆ ಬರಬೇಕು. ಬಿಕಾಸ್ ವಿ ನೀಡ್ ಟು ನೋ ಈ ಒಂದು ಕ್ವಾರ್ಟರ್ ಫಿನಾಲಲ್ಲಿ ಯಾರು ಎಲಿಮಿನೇಟ್ ಆಗ್ತಾ ಇದ್ದಾರೆ ಅಂತ. ಸೊ 5 ಟೀಮ್ಗಳು ಡೇಂಜರ್ ಝೋನಿಗೆ ಹೋಗಿವೆ. ದಯವಿಟ್ಟು ಎಲ್ಲ 5 ಟೀಮ್ಗಳು ಸ್ಟೇಜ್ ಮೇಲೆ ಬರಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ವೆಲ್ 5 ತಂಡಗಳು ಸ್ಟೇಜ್ ಮೇಲಿವೆ. ಈಗಾಗಲೇ ನೀವೆಲ್ಲ ಡೇಂಜರ್ ಝೋನಲ್ಲಿ ಇದ್ದೀರಾ ಆ್ಯಂಡ್ ಟೆನ್ಷನ್ ತುಂಬ ಇರ್ಬೋದು. ಸೊ ಫಸ್ಟ್ ಟೀಮ್ ಸ್ವಿಂಗರ್ಸ್, ಅದಾದ ಮೇಲೆ ಬಿ ಬಾಯ್ಸ್, ಆ್ಯಂಡ್ ಆಫ್ಟರ್ ದ್ಯಾಟ್ ಗ್ಲೋಬಲ್ ಡ್ಯಾನ್ಸ್ ಅಕಾಡೆಮಿ, ಥಂಡರ್ ಗೈಸ್ ಆ್ಯಂಡ್ ಡಾನ್ಸಿಂಗ್ ಸ್ಟಾರ್ಸ್ ಎಡಪದವು. ಈ 5 ತಂಡಗಳಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ನಾವು ಈಗ ಸದ್ಯಕ್ಕೆ ತಿಳ್ಕೋಬೇಕು. ಸೊ ಐ ನೋ ದ ಟೆನ್ಷನ್, ದ ಪ್ರೆಷರ್ ಇಸ್ ಹೈ. ಇಲ್ಲಿ ತುಂಬ ಪ್ರೆಷರ್ ಜಾಸ್ತಿಯಾಗಿ, ಹೀಟ್ ಜಾಸ್ತಿಯಾಗಿ ಬೆವರ್ತಾ ಇದ್ದೀನಿ ಆ್ಯಕ್ಚುಲಿ ನಾನು. ಸೊ ಇದೀಗ ಸದ್ಯಕ್ಕೆ ಜಾಸ್ತಿ ವೆಯ್ಟ್ ಮಾಡೋದು ಬೇಡ. ಜಡ್ಜಸ್, ಸೊ ಕ್ವಾರ್ಟರ್ ಫಿನಾಲೆಯಲ್ಲಿ ಯಾರು ಎಲಿಮಿನೇಟ್ ಆಗ್ತಾ ಇದ್ದಾರೆ ಅಂತ ಸೂಪರ್ ಗುರು ದಯವಿಟ್ಟು ನೀವೇ ಹೇಳಬೇಕು. ತುಂಬ ಕಷ್ಟ ಇತ್ತು ನಮಗೆ ಆ್ಯಕ್ಚುಲಿ. ಯಾರನ್ನು ತೆಗೆಯೋದು ಯಾರನ್ನು ಇಡೋದಂತ ನಮಗೆ ಡಿಸೈಡ್ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಆ್ಯಕ್ಚುಲಿ ನಾನು ಅಲ್ಲಿ ಹೋಗಿ ಅವ್ರ ಹತ್ರ ಕನ್ವಿನ್ಸ್ ಮಾಡಿದೆ. ಬಟ್ ಅಕಾರ್ಡಿಂಗ್ ಟು ದೇರ್ ಮಾರ್ಕ್ ಶೀಟ್ ಅಂದರೆ ಮತ್ತು ನಮ್ಮ ಫಾರ್ಮ್ಯಾಟ್ ಸಹ ಹಾಗೆ ಉಂಟು. ವಿ ಹ್ಯಾವ್ ಟು ಎಲಿಮಿನೇಟ್. So we are eliminating from Kishore's group, Rockstar, Swingers. Swingers from I'm very, very sorry. Kishore's Rockstars. ಎಲಿಮಿನೇಟ್ ಆಗಿದ್ದೀರಾ. ಡೇರ್ ಟು ಡಾನ್ಸ್ ಸ್ಟೇಜಿಂದ ಹೊರಗಡೆ ಹೋಗ್ತಾ ಇದ್ದಾರೆ. ಎಂಗೆ ಖುಷಿ ಆತೀನಿ ನಿಖಿಲ್, ನಾ ಪಿಲ್ಲಿ ಎಡ್ಡೆತ್ತು. ಥ್ಯಾಂಕ್ ಯು. Swingers, swing malpere baro. Swingers to come, yeah. Swinging, okay. You'll use the stage completely. Great use of the floor actually. नाच नाच उंगलियों पे नाच नाच रात सारी मौत का हूँ मैं मदारी बाज डमरू सी कटारी डम 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 नाच मौत का रक्त चरित 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 डम डम नाच मौत का. ಮಗು ಅಥವಾ ಮಗಳು ಹೊರಗಡೆ ಹೋಗಬೇಕಾದ್ರೆ ಅವ್ರ ಮೇಲೆ ಕೂಡ ನಿಗಾ ವಹಿಸಿಕೊಂಡಿರಿ. ಅವರು ಯಾವುದೇ ದುಶ್ಚಟಕ್ಕೆ ಬಲಿಯಾಗದ ಹಾಗೆ ನೋಡ್ಕೊಳ್ಳಿ ಅನ್ನೋವಂಥ ಒಂದು ಮೆಸೇಜ್ನ ಕೊಟ್ಟಿದ್ದೀರಾ. कंधों से मिलते हैं कंधे, कदमों से कदम मिलते हैं, हम चलते हैं जब ऐसे तो दिल दुश्मन के हिलते हैं.
ಫಾರ್ಮೇಷನ್ ನಿಖಿಲ್ ದಾದಾಪುರ ಫಾರ್ಮೇಷನ್ ಟ್ರೈ ಮಾಡ್ತಿರ್ತಲೆ ಸೊ ಇಟ್ ವಾಸ್ ಗುಡ್ ಬಟ್ ದೆನ್ ಫಾರ್ಮೇಷನ್ ಮಂತೊಂದು ಪುನಗ ಆ್ಯಂಡ್ ಫಾರ್ಮೇಷನ್ ಆಯ್ಬೊಕ್ಕ ಯುನೋ ಗ್ಯಾಪ್ಸ್ ಇಡ್ ಓಲಾ ಅಂಚಿನ ಚಾವೊಂದುಂಡು The dance was over. So there was a little disturbance in the dance. ಡಾನ್ಸ್ ಮಾಡುವ ನಿಮ್ಮ ಡೇರ್ ಅಲ್ಲಿಗೆ ನಿಲ್ಲಲ್ಲ. ದಿಸ್ ಇಸ್ ನಾಟ್ ದ ಎಂಡ್ ಯೆಟ್. ಬಿಫೋರ್ ಗೋಯಿಂಗ್ ದಾದಲ್ಲ ಪನ್ಪರ ನೆಕ್ಸ್ಟ್ ದಾದ ನೆಟ್ಟೆಡ್ ಮನ್ಪಂಕಲ್ ಎಸ್ ಹತ್ರ ಹುಡುಗರು ನೆಕ್ಸ್ಟ್ ದಾದ ಎತ್ತಿನಲ್ಲ ಅಕ್ಲು ಮಲ್ಪೇರದ್ ಬಂತಾರೆ ಬಟ್ ಅಕುಲ್ ಮಲ್ಪೇರ್ ಬಟ್ ಕಿಶೋರ್ ಗೈಸ್ ನಿಖುಲ್ ಮಲ್ಪುನದ್ ನಿಖುಲ್ ಆಲ್ರೆಡಿ ಮಲ್ತದಾತನ್ ನನ್ನ ನಿಕ್ಲೆಗ್ ಬೇತೆ ಲೆವೆಲ್ಗೆ ಪೋಯರ್ ಓಪನ್ ಹೆಂಗೆ ಕಾತೆ ನೋಡಪ್ಪನ್ ಆಲ್ ದ ಬೆಸ್ಟ್ ಐ ಆಮ್ ಸ್ಯಾಡ್ ಆ್ಯಕ್ಚುಲಿ ನಿಖುಲ್ ಎನ್ನ ಟೀಮ್ ಹೊಡಿತು ಇಜ್ಜರ್ಪನ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಎನ್ನೊಟ್ಟಿಗೆ ಎತ್ತೀನಿ ಥ್ಯಾಂಕ್ ಯು. Well, the dancing journey will still continue if you're not there on the stage of Dare to Dance. So do not worry. ಒಂದು ಟೀಮ್ ಎಲಿಮಿನೇಟ್ ಆಗಿದೆ. We have 4 more teams. ಈ 4 ಟೀಮ್ಗಳಲ್ಲಿ ಇನ್ನು 2 ಟೀಮ್ ಎಲಿಮಿನೇಟ್ ಆಗುವ ಚಾನ್ಸಸ್ ಇದೆ. ಸೊ ಜಡ್ಜಸ್ ಇನ್ನೂ 2 ಟೀಮ್ ಯಾವುದದು? ವೆರಿ ಡಿಫಿಕಲ್ಟ್ ಟು ಸೇ ದಿಸ್ ಆ್ಯಕ್ಚುಲಿ ಇಂಕ ಗಟ್ಟಿ ಮನಸ್ಸು ಮಲ್ತು ಪನೋಡಾಪಣ ಒಂದು ವಿಷಯ ದಾಯಪಂಡ ಹಿಂಗೆ ಅಂಚಿಂದ ಒಂಜಿ ಪ್ಲೇಸ್ ಕೊಡ್ತೇರು ಸೊ ಏರ್ ಪಿದಾಯ್ ಪೋಪೇರು ಏರು ಮುಲ್ಪ ಉಪ್ಪೇರು ಅವತ್ತು ವಿಷಯ ಉಪ್ಪನ್ ನನ್ನ ದಾದ ಗೈಸ್ ಕೀಪ್ ಇಟ್ ಇನ್ ಯುವರ್ ಮೈಂಡ್. ನಿಮಗೂ ಅಷ್ಟೇ ಎಲ್ರಿಗೂ ಹೇಳ್ತಾ ಇದ್ದೀನಿ. ಸೊ ಡೋಂಟ್ ಲೂಸ್ ದ ಹೋಪ್ಸ್, ದಟ್ಸ್ ಆಲ್. ಸಂಜಯ್ಸ್ ಚಾಂಪಿಯನ್ ಐಡ್ದು ಇನಿ ಎಲಿಮಿನೇಟ್ ಆವೊಂದು ಪುನಃ ಟೀಮ್ ಗ್ಲೋಬಲ್ಸ್ ಡ್ಯಾನ್ಸ್ ಅಕಾಡೆಮಿ. ಗ್ಲೋಬಲ್ ಡ್ಯಾನ್ಸ್ ಅಕಾಡೆಮಿ ಸಂಜಯ್ ಸರ್ನ ಟೀಮಲ್ಲಿದ್ದು ಚಾಂಪಿಯನ್ಸ್ ಆಗಿ ನೀವು ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಾ. ನಾವು ಚಿಂದಿಯಾಗೆ ಮಾಡ್ತೀವಿ ಸರ್. ನೀವು ಚಿಂದಿಯಾಗಿ ಮಾಡ್ತೀರಾ, ಅದಕ್ಕಿಂತ ಒಂದು ಸ್ಟೆಪ್ ಹೆಚ್ಚಾಗಿ ಬೆಂಗಳೂರು ಬಾಯ್ಸ್ ಇಂದ ಯಾರಿಗಿಂತ ಕಮ್ಮಿ ಇಲ್ಲ ಸರ್. ಬೆಂಗಳೂರು ಬಾಯ್ಸ್ ನಮ್ಗೆಲ್ಲರೂ ಕಾಂಪಿಟೇಟ್ ಕೊಡ್ರಿ, ನಾವು ಕಾಂಪಿಟೇಟ್ ಹ್ಯಾಟ್ಸ್ ಆಫ್ ಟು ಯು. ಥ್ಯಾಂಕ್ ಯು ಸೋ ಮಚ್. ಅವ್ರು ಹೇಳಿದ್ರು ನನಗೆ ದಟ್ ದಿಸ್ ಪರ್ಟಿಕ್ಯುಲರ್ ಟೀಮ್ ಹಸ್ ಬೀನ್ ವೇಟಿಂಗ್ ಫ್ರಮ್ ಅ ಲಾಂಗ್ ಟೈಮ್ ಅಂತ. ಸೊ ನಿಮ್ಮ ಪ್ಯಾಷನ್ ಟುವರ್ಡ್ಸ್ ಡ್ಯಾನ್ಸ್ ಇಸ್ ವೆರಿ ನೈಸ್. So from Sanjay Sir's champions we have Global Dance Academy from Bangalore. ಆಟ ಹುಡುಗಾಟವೋ ಪರಮಾತ್ಮ ನಾಟವೋ, ಪಾಠವೋ ನಾಟಕವೋ ಭಗವಂತ ನಾಟವೋ, ಆಸೆ ಇಟ್ಟೋನು ಅವನೇ, ಕನಸು ಕೊಟ್ಟೋನು ಅವನೇ. ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಜಗತ್ತಿನಲ್ಲಿ ಯಾವ ತಾಯಿಗೂ ಕೂಡ ತನ್ನ ಮಗು ಈ ರೀತಿ ಮೇಲಕ್ಕೆ ಕೆಳಗಡೆ ಹಾರೋದು, ಅದು ಕೂಡ ಇನ್ನೊಬ್ರು ಈ ರೀತಿ ಹಾರಿಸ್ಬೇಕಂತಂದ್ರೆ ತಡೆಯೋಕ್ಕಾಗಲ್ಲ. ನೀವು ಅದನ್ನು ಹೇಗೆ ತಡ್ಕೊಂಡು ಕೂತ್ರಿ ಅಂತ ನನಗೊಂದು ತಿಳಿಬೇಕು. ಗೊತ್ತಿಲ್ಲ ಸರ್, ಗಾಡ್ ಗಿಫ್ಟ್ ಅಷ್ಟೇ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಅವ್ರ ತಾಯಿ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಗ್ಲೋಬಲ್ ಡ್ಯಾನ್ಸ್ ಅಕಾಡೆಮಿ ಮ್ಯಾನೇಜ್ಮೆಂಟ್
That was the best part ever I saw it. ಥ್ಯಾಂಕ್ ಯು ಸರ್. Performer of the day today is Global Dance Academy. ಹುಡುಗಾಟವೋ ಪರಮಾತ್ಮ ನಾಟವೋ ಆಟವೋ ನಾಟಕವೋ ಭಗವಂತ ನಾಟವೋ ತದ್ದಿನ್ನ ತಗ ಧಿನ್ನ ಧಿನ್ನ ತಗ ಧಿನ್ನ ತದ್ಭಿನ್ನ ತಗ ಧಿನ್ನ 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 ಎನ್ನ ಟೀಮ್ ಬರ್ತದೆ ಗ್ಲೋಬಲ್ ಡ್ಯಾನ್ಸ್ ಅಕಾಡೆಮಿ. ಅವ್ವ ಕಣು ನಮ್ ಜೀವ ಕಣು ನಮ್ಮ ಅವ್ವ ಕಣು ನಮ್ ಜೀವ ಕಣು ದೈವ ಕಣು ನಮ್ ಗರ್ವ ಕಣು ಸಿದ್ಧ ಕಣು ಪ್ರಾಣ ಕೊಡುಗೆ ಇನ್ನೆಲ್ಲ ಜಲ ನಾಡು ನುಡಿಗೆ ಇನ್ನೆಲ್ಲ ಜಲ ನಾಡು ನುಡಿಗೆ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನಿಮಗೆ ಯಾರು ಹೀರೋ ಇಷ್ಟ? ಅಣ್ಣ. ಅಣ್ಣವರು. ಓಕೆ. ಡಾಕ್ಟರ್ ರಾಜ್ಕುಮಾರ್, ನಾವು ಯಾವಾಗಲೂ ಒಂದು ಕನ್ನಡ ಮಾತೆ ಬಗ್ಗೆ ಡಾನ್ಸ್ ನೋಡಿದರೆ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಅದೇ ಒಂದು ಹಾಡನ್ನು ನಾವು ಜ್ಞಾಪಿಸ್ತಾ ಇರ್ತೇವೆ. ಇದೊಂದು ವಿಭಿನ್ನವಾದಂಥ ಸಾಂಗ್. ಸೆಲೆಬ್ರೇಷನ್ ರೌಂಡ್ಗೆ ಕರೆಕ್ಟ್ ಆದಂಥ ಒಂದು ಸೆಲೆಬ್ರೇಷನ್ ಅನ್ನ ಮಾಡಿದ್ದೀರಿ. ನೀವು ಡಾನ್ಸ್ ಮಾಡೋವಾಗ ಯುನೋ ವಿಷ್ಣುವರ್ಧನ್ ಒಂದು ಯುನೋ ಒಂದು ಹೀರೋಯಿಸಮ್ ಫೀಲ್ ಇತ್ತು ಸ್ಟೇಜಲ್ಲಿ. ಒಂದು ಹೀರೋಗ ಪರ್ಫಾರ್ಮ್ ಮಾಡ್ತಾರೆ ಒಂದು ಸಾಂಗಿಗೆ, ಸೊ ಆ ಫೀಲ್ ಇತ್ತು ಎಕ್ಸ್ಪ್ರೆಷನ್ ವೈಸ್. ಮೈಯಲ್ಲಿ ಕನ್ನಡ ಹುಬ್ಬಳ್ಳಿ ಹೈತನ ಎದೆಯಲ್ಲಿ ಕನ್ನಡ ಅಮ್ಮನೆದೆಯ ಹಾರೇನು ಸ್ವಚ್ಛ ಸುಧೆಯ ಭಾಷೆನು ಮಂಗಳೂರ ಸಾಗರ ಅಲೆಯಲ್ಲಿ ಕನ್ನಡ ಬೇಲೂರ ಶಿಲ್ಪದ ಕಲೆಯಲ್ಲಿ ಕನ್ನಡ ಅನ್ನ ಕೊಡುವ ಭಾಷೆನು ಅಣ್ಣ ನುಡಿದ ನುಡಿ ಕಾಣು ಅವ್ವ ಕಣು ನಮ್ ಜೀವ ಕಣು ದೈವ ಕಣು ನಮ್ ಗರ್ವ ಕಣು ಸಿದ್ಧ ಕಣು ಪ್ರಾಣ ಕೊಡುಗೆ ಇದೆಲ್ಲ ಜಲ ನಾಡು ನುಡಿಗೆ ಇನ್ನೆಲ್ಲ ಜಲ ನಾಡು ನುಡಿಗೆ. ನಿಮ್ಮೆಲ್ರಿಗೂ ನಿಮ್ಮ ಗ್ರೂಪಿಗೆ ಒಂದು ಕಳೆ ಅವನೇ ಚರಣ್ ರಾಜ್. ಬಿಕಾಸ್ ನನ್ನ ಕಣ್ಣು ಎಕ್ಸ್ಪೆಷಲಿ ಅವನ ಮೇಲೆ ಇತ್ತು. ಚರಣ್ ರಾಜದ ತಾಯಿ, ಟೀಮ್ ಮ್ಯಾನೇಜರ್ ಮೇಡಮ್, ನೀವು ಕೂಡ ಬರಬೇಕು. ಅವ್ರನ್ನ ಡಾನ್ಸ್ ಮಾಡೋದು ನೋಡುವಾಗ ಎಕ್ಸ್ಪ್ರೆಷನ್ ಅವ್ರ ತಾಯಿ ಮೇಲೆ, ಮೇಡಮ್ ಮೇಲೆ ನೋಡ್ಬೇಕು. ಫುಲ್ ಅವ್ರು ಯಾವ ತರ ಎಕ್ಸ್ಪ್ರೆಷನ್ ಮಾಡ್ತಾರ ಆ ಎಕ್ಸ್ಪ್ರೆಷನ್ ಅವ್ರ ಮುಖದ ಮೇಲೆ. ನಾನು ಅದೇ ಅಬ್ಸರ್ವ್ ಮಾಡ್ತಾ ಇದ್ದೆ. ರೈಟ್, ಪ್ಲೀಸ್. ಸೆಲೆಬ್ರೇಷನ್ ಚೆನ್ನಾಗಿ ಮಾಡಿದ್ರಿ, ಕಾಸ್ಟ್ಯೂಮ್ ಚೆನ್ನಾಗಿತ್ತು, ಸಾಂಗ್ ಸೆಲೆಕ್ಷನ್ ಬ್ಯೂಟಿಫುಲ್. ಆದರೆ ನೀವು ಕೊಟ್ಟಿರೋ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ನೀವು ಇನ್ನು ಮುಂದೆ ಶೋ ಅಲ್ಲಿ ಇಲ್ಲದೇ ಇದ್ರೂ ಕೂಡ ವಿ ವಿಲ್ ಶೋರ್ಲಿ ಮಿಸ್ ಯು ಆ್ಯಂಡ್ ವಿ ವಿಲ್ ಶೋರ್ಲಿ ಮಿಸ್ ದಿಸ್ ಲಿಟಲ್ ಸ್ಟಾರ್. ಎನಿಥಿಂಗ್ ಯು ವಾಂಟ್ ಟು ಸೇ ಬಿಫೋರ್ ಯು ಆರ್ ಗೋಯಿಂಗ್ ಔಟ್ ಆಫ್ ದಿಸ್ ರೌಂಡ್? ಏನಾದರೂ ಹೇಳ್ತೀರಾ? ಇಟ್ಸ್ ಓಕೆ ಯಾರ್. ನೀವು ಇಲ್ಲಿವರೆಗೂ ಬಂದು ಎಲ್ಲ ಕರಾವಳಿ ಕರ್ನಾಟಕದ ಜನತೆಯ ಮನಸ್ಸನ್ನು ಗೆದ್ದಿದ್ದೀರಾ. ಗ್ಲೋಬಲ್ ಡ್ಯಾನ್ಸ್ ಅಕಾಡೆಮಿ ಅನ್ನೋದು ಬೆಂಗಳೂರಲ್ಲಿದ್ದರೂ ಕೂಡ ಇದೀಗ ಸದ್ಯಕ್ಕೆ ಐ ಆಮ್ ಶೋರ್ ಇಡೀ ನಮ್ಮ ಕರಾವಳಿ ಕರ್ನಾಟಕದಲ್ಲಿ ನೀವು ಫೇಮಸ್ ಆಗಿದ್ದೀರಾ. ನೀವು ಈ ಇಡೀ ತಂಡದ ಕೊರಿಯೋಗ್ರಾಫರ್ ಆಗಿದ್ದು ನೀವು ಅವರಲ್ಲಿ ಧೈರ್ಯ ತುಂಬಬೇಕು. ನೀವು ಅವರ ಡಾನ್ಸಿಂಗ್ ಪ್ಯಾಷನ್ನ ಇಲ್ಲಿಗೆ ಮುಗಿಯೋ ಹಾಗೆ ಮಾಡಬಾರ್ದು, ಇನ್ನು ಮುಂದಕ್ಕೆ ಅದನ್ನು ಇನ್ನೊಂದು ಲೆವೆಲ್ ತೊಗೊಂಡು ಹೋಗಬೇಕು. ಶೋರ್ ಸಂಜಯ್ ಸರ್, ದಿಸ್ ಇಸ್ ಯೋರ್ ಟೀಮ್, ಇರ್ನ ಚಾಂಪಿಯನ್ಸ್ ದಾದಾ ಪನ್ಪರ್. ಏನು ಅವಳು ಬರ್ಪೆ ಪ್ಲೀಸ್ ಪ್ಲೀಸ್ ಬಲೆ ಸರ್. ನಮ್ಮ ಟೀಮ್ ನಾವು ಚಾಂಪಿಯನ್ ಆಗಿ ಪರ್ಫಾರ್ಮ್ ಮಾಡಿದ್ವಿ. ಎಂಡ್ ಆಫ್ ದ ಡೇ ಸಂಬಡಿ ಹ್ಯಾವ್ ಟು ಬಿ ಇನ್ಸೈಡ್, ಸಂಬಡಿ ಹ್ಯಾವ್ ಟು ಗೋ ಔಟ್. ಬಟ್ ನಾವು ಯಾವುದನ್ನು ಇಲ್ಲೇ ಬಿಟ್ಟು ಹೋಗಲ್ಲ, ಇದನ್ನು ಇಲ್ಲಿಂದ ನಾವು ತುಂಬ ಕೊಂಡು ಹೋಗ್ತಾ ಇದ್ದೇವೆ. ಓಕೆ, ಫಾರ್ ಅವರ್ ಫ್ಯೂಚರ್, ಆಲ್ ದ ಬೆಸ್ಟ್. ಡೇರ್ ಟು ಡಾನ್ಸ್ ಸೀಸನ್ 2 ಕೂಡ ಪಕ್ಕಾ ಬರುತ್ತೆ. ಆ್ಯಂಡ್ ಅದರಲ್ಲಿ ವಾಪಸ್ ನೀವು ಬರ್ತೀರಾ? ನಾನು ನಿಮ್ಮನ್ನು ನೋಡೋಕೆ ಇಷ್ಟಪಡ್ತೀನಿ, ನಮ್ಮ ಜಡ್ಜಸ್ ನೋಡೋಕೆ ಇಷ್ಟಪಡ್ತಾರೆ, ಕರಾವಳಿ ಕರ್ನಾಟಕದ ಜನತೆ ನಿಮ್ಮನ್ನು ನೋಡೋಕೆ ಇಷ್ಟಪಡ್ತಾರೆ. ಖಂಡಿತವಾಗ್ಲೂ ಬರ್ತೀರಾ? ದ್ಯಾಟ್ಸ್ ದ ಸ್ಪಿರಿಟ್. ಸೊ ಅ ಡಾನ್ಸರ್ ನೆವರ್ ಡೈಸ್. ಡಾನ್ಸಿನ ಜರ್ನಿ ನಿಲ್ಲಲ್ಲ, ಇಟ್ ವಿಲ್ ಗೋ ಆನ್ ಫಾರ್ ಎವರ್. ಥ್ಯಾಂಕ್ ಯು ಗ್ಲೋಬಲ್ ಡ್ಯಾನ್ಸ್ ಅಕಾಡೆಮಿ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸಂಜಯ್ ಸರ್.
ವೆಲ್ 5 ಇತ್ತು, 5 ಟೀಮ್ಗಳಿದೀಗ 3 ಆಗಿದೆ. ಆ್ಯಂಡ್ ಇದರಲ್ಲಿ ಇನ್ನೂ ಒಂದು ಟೀಮ್ ಡೇರ್ ಟು ಡಾನ್ಸ್ ಸ್ಟೇಜನ್ನು ಬಿಟ್ಟು ಹೋಗ್ತಾ ಇದೆ. ಸೊ ದ ಲಾಸ್ಟ್ ಆ್ಯಂಡ್ ದ ಫೈನಲ್ ಎಲಿಮಿನೇಷನ್ ಫಾರ್ ಕ್ವಾರ್ಟರ್ ಫಿನಾಲೆ. ಜಡ್ಜಸ್, The next one, who is going to be eliminated? It's going to be Thunder, guys. ಸೊ ವೆಲ್ ಥಂಡರ್ ಗೈಸ್ ಫ್ರಮ್ ಪೂಜಾಸ್ ಡ್ಯಾಸ್ಲರ್ಸ್ ಎಲಿಮಿನೇಟ್ ಆಗ್ತಾ ಇದ್ದೀರಾ. ಆಗಿದೆ. ಬಟ್ ಆ್ಯಸ್ ಐ ಟೆಲ್ ಎವ್ರಿ ಟೀಮ್, ಪ್ರತಿ ಟೀಮಿಗೂ ಹೇಳಿದ ಹಾಗೆ ಡಾನ್ಸ್ ನಿಲ್ಲಲ್ಲ. ಡಾನ್ಸ್ ಇಸ್ ಯುವರ್ ಪ್ಯಾಷನ್, ರೈಟ್? ನಮ್ಮ ಡೇರ್ ಟು ಡಾನ್ಸ್ ಪ್ರೋಗ್ರಾಮ್ ಬಗ್ಗೆ, ಇಲ್ಲಿವರೆಗೂ ನೀವು ಬಂದಿರೋ ಜರ್ನಿ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಬಿಟ್ಟು ಹೋಗಲಿಕ್ಕೆ ಮನಸ್ಸು ಬರ್ತಾ ಇಲ್ಲ, ತುಂಬ ಬೇಸರ ಆಗ್ತಾ ಇದೆ. ಬಟ್ ವಿಲ್ ಡೂ ಅ ಹಾರ್ಡ್ ವರ್ಕ್, ವಿಲ್ ನೆವರ್ ಸ್ಟಾಪ್ ಅ ಡಾನ್ಸಿಂಗ್ ಜರ್ನಿ. Name says Thunder, guys, but I can't see any guys there. It was really thundery performance, in fact. Thank you, sir. Sonals, Dazzlers, Thunder guys, right here on the stage. I just want to say all the best. Y'all were amazing today. Coordination was good, your energy was good. It was really nice. Girls, the Michael Jackson Malbon Panaga, that's a big thing. And Nicola coordination was very nice. And almost nanu onchuru Nicole workout malpod kudala coordination barare. And next time I think Nicole superb. ಸೊ ಎನ್ನ ಟೀಮರ್ದು ಥಂಡರ್ ಗೈಸ್ ಬರೋಂದುಲ್ಲೇರು. Thunder guys. Okay. We have a bang on performance today because remix round and ಒಂಜಿ ಕೊಂಕಣಿ ಸಾಂಗ್ ದೆತ್ತೊಂದೆರು. So we have a twist in this. ಕೊಂಕಣಿ ಸಾಂಗ್ ಇಟ್ ಟ್ವಿಸ್ಟ್ ಉಂಟು. ಹಾ, ಸೊ ಟ್ವಿಸ್ಟ್ ಆದ ಬಂದು ಸ್ಟೇಜ್ ಬರ್ತಿ ಹೋಗತ್ತಾಪುಂಡು. ವೇಟ್ ಅಂಡ್ ವಾಚ್. स्वप्ने ताई अंतरली मोडांत लिपता तारा संगी खेळता विंगीन तुझ्या मागा मेळटा दा दोस काय दर्याची घास आवाज सडयता. Superb, nice. And ಇನ್ನೊಂದು ಏನು ವಿಷಯ ಅಂದರೆ ರಿಮಿಕ್ಸ್ ರೌಂಡಲ್ಲಿ ಇದೊಂದು ರಿಮಿಕ್ಸ್ ಆಗಿಬಿಟ್ಟಿದೆ, ಗರ್ಲ್ ಬಾಯ್ ಆಗಿಬಿಟ್ಟಿದ್ದಾರೆ. That's a good thing. Finally we have Pooja Shetty with her team. Eathneta barre podium nittiride but Anurag Balton barperinde. Now we are in the safe zone. Please join your team. दर्याची घास आवाज सडयता.
ಡೇರ್ ಟು ಡಾನ್ಸ್ಗೆ ಬರ್ತದೆ ಕ್ವಾರ್ಟರ್ ಫಿನಾಲೆದ 5 ರೌಂಡ್ ಅದು ಇರ್ನ ಟೀಮ್ದೊಟ್ಟಿಗೆ ಒಂದು ಸ್ಟ್ರಾಂಗ್ ಬಾಂಡನ್ನು ಇರ್ ಬಿಲ್ಡ್ ಮಾಡ್ತಾರೆ. ಸೊ ದಿಸ್ ಇಸ್ ಒನ್ ಸಚ್ ಟೀಮ್ ವಿಚ್ ಇಸ್ ಫ್ರಮ್ ಯುವರ್ ಗ್ಯಾಂಗ್. ಸೊ ಎಲಿಮಿನೇಟ್ ಅದು ಪೋಂದುಲೆ ರಕ್ಲಿ ದಾದ ಪನ್ಪರ್ ತಂಡ ಗೈಸ್ ಆಸ್ ದ ನೇಮ್ ಸೇಸ್ ಒಂಜಿ ಏನೋ ಅಕ್ಕಲ್ದೊಂಜಿ ದೇ ವಾಸ್ ಸಮಥಿಂಗ್ ಇನ್ ದೆಮ್ ಬಟ್ ದೆನ್ ಎಲಿಮಿನೇಷನ್ ಪ್ರಾಸೆಸ್ ಒಂದು ಪೂರ ಇಟ್ಸ್ ಅ ಪಾರ್ಟ್ ಆಫ್ ಕಾಂಪಿಟೇಷನ್. Dance is the stage is not the end. Day to Dance next season barpundu. So I want to see you all there. You are going to come back. Yes, ma'am, we'll come. Definitely, okay? Definitely, ma'am. Very good. All the best, guys. All right, so Tanner guys, so far it has been a wonderful journey and we loved your dance performances. Adre ನಾವು ಇನ್ನೂ ನಿಮ್ಮ ಡಾನ್ಸ್ ಪರ್ಫಾರ್ಮೆನ್ಸ್ ಲವ್ ಮಾಡಬೇಕಂತಂದರೆ ಡೇ ಟು ಡಾನ್ಸ್ ಸೀಸನ್ 2 ಅಲ್ಲಿ ನಿಮ್ಮ ತಂಡ ಇರಲೇಬೇಕು. ಇರ್ತೀರಲ್ವಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಇನ್ ದಿಸ್ ಪರ್ಟಿಕ್ಯುಲರ್ ಸೀಸನ್ ಆಫ್ ಡೇ ಟು ಡಾನ್ಸ್. ಥ್ಯಾಂಕ್ ಯು. ಆಲ್ ರೈಟ್, ಸೊ ಆಗಲೇ ಹೇಳಿದಾಗೆ 5 ಟೀಮ್ ಇತ್ತು, ಒಂದೊಂದಾಗೆ ವಾಪಸ್ ಹೋದರು. ಬಟ್ ಅವರ ಜರ್ನಿ ನಿಲ್ಲಲ್ಲ ಅಂತ ಅವರು ಕೂಡ ಹೇಳಿದ್ದಾರೆ ಆ್ಯಂಡ್ ಮುಂದಿನ ಸೀಸನ್ಗೆ ವಾಪಸ್ ಬರುವಂತಹ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ ಬಿ ಬಾಯ್ಸ್ ಆ್ಯಂಡ್ ಡಾನ್ಸಿಂಗ್ ಸ್ಟಾರ್ ಎಡಪದವು ನಿಕುಲ್ ಡೇಂಜರ್ ಝೋನಿಗೆ ಬರ್ತಾರೆ, ಎಲಿಮಿನೇಟ್ ಆಯ್ಜರ್. ದಟ್ ಡಸನ್ ಮೀನ್ ನಿಕುಲ್ ಸೇಫ್ ಉಲ್ಲರ್ ಅಂದು ಇಂದು ಒಂಜಿ ವಾರ್ನಿಂಗ್ ಐಸ್ ದಯಪನ್ನಾಗ ನಿಕುಲು ಆಡಿಷನ್ ಮಲ್ತಾರೆ, ಯು ಗಾಟ್ ಸೆಲೆಕ್ಟೆಡ್ ಐದು ಬೊಕ್ಕ ಫಸ್ಟ್ ರೌಂಡ್ ಮಲ್ತಾರೆ, ನಿಕುಲ್ ಸೆಲೆಕ್ಟ್ ಆಯ್ಯಾರು, ಕ್ವಾರ್ಟರ್ ಫಿನಾಲೆ ಬರ್ತಾರೆ, ಡೇಂಜರ್ ಝೋನಿಗೆ ಪೋಯಾರ್. ಸೊ ದಯದೀದು ನಮ್ಮ ಜಡ್ಜಸ್ ನಕುಲ್ ಪಂತಿನ ಮಾತಾ ಕಮೆಂಟ್ಸ್ನ ನಿಕುಲು ಕರೆಕ್ಟಾದ ನಿಕುಲ್ನ ಡಾನ್ಸ್ ನೆಕ್ಸ್ಟ್ ನಿಕುಲು ಏನು ಇನ್ವಾಲ್ವ್ ಮನ್ಪ್ಲೆ ಆ್ಯಂಡ್ ನಿಕುಲು ಓಲ್ ತಪ್ಪು ಮಲ್ದಾರ ಅವ್ಳು ಮಾತಾ ಕರೆಕ್ಷನ್ ಮನ್ಪ್ಲೆ. ದಯಪನ್ನಾಗ ಡೇರ್ ಟು ಡಾನ್ಸ್ ಬುಡ್ದು ಪೋರೆ ಏರೆಗ್ಲ ಮನಸ್ಸು ಆಪುಜಿ ಎಂಕ್ಲೆಗ್ಲ ಮನಸ್ಸಿಜ್ಜಿ ಓವೇ ಟೀಮ್ ಈ ಸ್ಟೇಜ್ನು ಬುಡ್ದು ಪೋವಾಡಂದು. ಬಟ್ ಇಟ್ ಈಸ್ ದ ರೂಲ್. ಸೊ ಯು ಆರ್ ಆಲ್ ಸೇಫ್ ಫಾರ್ ನೌ, ಬಟ್ ನೆಕ್ಸ್ಟ್ ರೌಂಡ್ ಕೂಡ ಡೇಂಜರ್ ಝೋನಿಗೆ ಬರೋಚ್ಚಿ. ಆಲ್ ದಿ ಬೆಸ್ಟ್, ಸಿ ಯು ಇನ್ ದ ನೆಕ್ಸ್ಟ್ ರೌಂಡ್. ಆಲ್ ದಿ ಬೆಸ್ಟ್. ಸೊ ವೆಲ್ ಓ ಬೊರ್ಚಿಂದಿತ್ತು ನಾವು ಆದ್ಬೋದು, but it has to happen. Some things cannot be stopped. Yes, some things cannot be kept away, like you coming on this stage cannot be kept away. Semi-finals barpunar ir sudden adi nitta episode ge entry kortare. Okay, it's okay. Anyways, semi-finals are soon coming. बिन पूछे मेरा नाम और पता रस्मों को रख के परे 4 कदम बस 4 कदम चल दो ना साथ मेरे. बिन कुछ कहे बिन कुछ सुने हाथों में हाथ लिए 4 कदम बस 4 कदम चल दो ना साथ मेरे. ए छोरे सरपंच जी देखो, ये नौकर और तुहार बेटी प्यार में है. पिताजी हमारे प्यार को समझो. इनके साथ भी वही होवे जो बाकियों के साथ होवे. ये हौसला कैसे झुके, ये आरज़ू कैसे रुके. मंजिल मुश्किल तो क्या, धुंधला साहिल तो क्या, तन्हा ये दिल तो क्या. बच्चों देखो कौन आया है. सर आप किसे गोद लेना चाहेंगे. रिश्ते भरोसे चाहत यकीन उन सब का दामन अब चाक है. दिल में ये शोर है क्यों, ईमान कमजोर है क्यों, नाजुक ये डोर है क्यों. சத்தியமானி எனக்கு தேவையே இல்ல, 10 நாளா சரக்கடிச்ச போதையே இல்ல. உலகம் புரிஞ்சு ட்ரௌசர் கிழிஞ்சு வச்சுக்கிற எங்கிட்ட தான் ஒன்னும் இல்ல. In despair
बड़ी चली है जो थी चिंगारी छोटी चिंगारी बड़ी 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 है मन की अलमारी आज अलमारी हुई सतरंगी शादी सतरंगी हुई सतरंगी थी जो ये रात काली धड़क भड़क साली चटक मटक फटक साली दुश्मन की देखो जो बात लावली ಆಕಾಶಕ್ಕೆ ನಿನ್ನನ್ನು ಹೋಲಿಸಿ ಮಾತಾಡಿದ್ರೆ ಸೂರ್ಯ ಚಂದ್ರ ಸುಮ್ಮನೆ ಸಿಕ್ಕಾಗೋರು ಊರೆಲ್ಲ ಹಂಗೇನೆ ಚಿಗರೆ ನೀನೆ ನನ್ನ ನೀನೆ ಸುಬಾ ಸುಬಾನೆ ಲೈಟಾಗಿ ನಂಗ್ ಲೈಟಾಗಿ ನಿನ್ಮ್ಯಾಲೆ ಮನ್ಸಾಗಿದೆ ಯಾಕ್ಲೇ ಹನುಮಂತಣ್ಣ ಗುರು ಹುಟ್ಟಿದೀಯ உன்னாலம் நான் கெட்டங்கன்னால நீ கெட்டவாயோடு வாயாடு அடிக்கிட்ட உன்னத்தான் நான் தொட்டேன் என்னத்தான் நீ தொட்ட உன்னை விட்டொரு போதும் மாற மாட்டேன் என் பார்வையால நீ பச்சை குத்தாத என் முதலுக்குள்ள நீ வச்சு குட்டாத அவட கருவாட்டு குழம்பாணி கடிக்காத கருமாணி முன்மன்னம் தொட்டானே உதரெல்லாம் மருதாணி நிலவு இட்லி நீதானே ராத்திரியில் பின்ன வாரேனே கண்ணு கோழி பொண்ணு நான் தானே Make some noise for the Desi Boys! The Boys! The Boys! Let's go, come on! Superman. Superman.
ರೇ ಹತ್ತಿ ಪ್ಯಾಟೆಗೆ ಗುಮ್ಮ ಜರದ ಬೇಡ ತಿಂತ ಕರ್ಗ ನಡುಮ ಕುದುರೆ ಹತ್ತಿ ಪ್ಯಾಟೆಗೆ ಗುಮ್ಮ ಜರದ ಬೇಡ ತಿಂತ ಕರ್ಗ ನಡುಮ ಚಟಕ ಕುದುರೆ ಹತ್ತಿ ಪ್ಯಾಟೆಗೆ ಗುಮ್ಮ ಜರದ ಬೇಡ ತಿಂತ ಕರ್ಗ ನಡುಮ. गाइस गेट रेडी फॉर न्यू मिशन. आज हमें डी की सबसे कीमती चीज़ चुरानी है. हम वहाँ पर जाएंगे तो डांसर्स की टीम बनकर जो विनिंग ट्रॉफी चुरा कर लाएंगे. बट दैट्स नॉट पॉसिबल बिकॉज वहाँ की सिक्योरिटी बहुत टाइट है. नथिंग इज इम्पॉसिबल फॉर अस. सो गेट रेडी गाइस. पासवर्ड एरर. और ये रेफरी की सिटी के साथ मैच शुरू. मैं ये क्या देख रहा हूँ, ये पांडवा की टीम है कि पांडवा के बच्चे हैं. मैच एक बार फिर से शुरू. रोहित मैन अभी तक घिरे हुए कसौली टाइगर्स के बीच में और ये राज सक्सेना बॉल को लेकर आगे बढ़े. रोहित मैन आगे बढ़ने का प्रयास किया और ये मैं क्या देख रहा हूँ, रोहित मैन गिर रेफरी की विसल के साथ हाफ टाइम. जादू जादू ये क्या हो रहा है जादू? हम ठीक से उड़ क्यों नहीं पा रहे? जादू की शक्ति धूप से. जब तक सूरज की किरणें उस पर ना पड़े वो कुछ नहीं कर सकता. काल की कायनात में वेलकम. जाने कोई कैसी है ये जिंदगानी, जिंदगानी हमारी अधूरी कहानी. ना जाने कोई कैसी है ये जिंदगानी, जिंदगानी हमारी अधूरी कहानी. अरे पागल भाग यहाँ से. आधी आधी जगी आधी आधी सोई आंखें ये तेरी तो लगता है रोई. लेकर के नाम हमारा रूठा रूठा रब छूटा छूटा सब टूटा टूटा दिल तेरे बिना अब कैसे हो जीना गवारा. आहा हा हा आहा 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 ना जाने कोई कैसी है ये जिंदगानी, जिंदगानी हमारी अधूरी कहानी. Our 12 teams are going to the semi-finals. Yes. So wishing him all the best. And this is Him's Dare to Dance. Our sponsors must be thought of now, right?
ಸೊ ಹೆಮ್ಸ್ ಡೇರ್ ಟು ಡಾನ್ಸ್ ಈತನೇಟ ಕ್ವಾರ್ಟರ್ ಫಿನಾಲೆ ಮುಟ್ಟ ನಂಗೆ ಮಸ್ತ್ ಮಲ್ಲ ಮಟ್ಟದ ಸಪೋರ್ಟನ್ನು ಕೊಡ್ತಾರೆ. ಸೊ ಲೆಟ್ಸ್ ನಾಟ್ ಫರ್ಗೆಟ್ ಮೇಸ್ಟ್ರೋ ಪ್ರೊಡಕ್ಷನ್ಸ್ ಆ್ಯಂಡ್ ನಮ್ಮ ಟಿವಿ ಇವರ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಅದರ ಜೊತೆಗೆ ದಿಸ್ ಪ್ರೋಗ್ರಾಮ್ ಇಸ್ ಪವರ್ಡ್ ಬೈ Profifo.com, Bhumi Villas and Gadi Detergent. This show has been co-sponsored by Sun Premium Refined Sunflower Oil, Aruna Masala, tried, tasted and trusted. Ace Promoters and Developers, Maestro Interiors, Merger Soda, Anjane, JP Lightings and Appliances. And along with that, we have our co-sponsors. They are Soumya Travels, Replica Hair Replacement, Nantur, M-Cart and also Master Quality for Baking. Very true. And our venue partners, Forum Fizza Mall, our costume and wardrobe courtesy from Off Limits and Fatima Collections. And also our event partners, RDC. Revolution Dance Crew. And of course, not to forget the media partners, News Karnataka. And not to forget, ಈತ್ ಮಾತ್ರ ಡಾನ್ಸ್ ಆನಾಗ ನಾವು ಖಾಲಿ ತೂದು ಎಂಜಾಯ್ ಮಲ್ಪ ನಂಗೆ ಮಾತ್ರ ಡಾನ್ಸ್ ಎಡ್ಡೆ ಹಾಕೊಂಡು ಬಟ್ ಆ ಡಾನ್ಸನ್ನು ಕರೆಕ್ಟ್ ಆದ ತೂದು ಅಕ್ಲೇನೆ ಇಂಪ್ರೂವೈಸ್ ಮಲ್ಪರ ಹೆಲ್ಪ್ ಮಲ್ಪನ ನಮ್ಮ ಮೂಜಿ ಜಡ್ಜಸ್ ರಾಕ್ ಸ್ಟಾರ್ ಕಿಶೋರ್ ಚಾಂಪಿಯನ್ ಸಂಜಯ್ ಸರ್ ಆ್ಯಂಡ್ ಡಾಸ್ಲಿಂಗ್ ಪೂಜಾ. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಸ್ ಟಫೆಸ್ಟ್ ಡಿಸಿಷನ್ ದೆತ್ತೊಂದು ಆರು ಬರೀ ಆರಾಮ ಮಾಡಿ ಈ ಶೋಟ್ ಕೊಲ್ಲುನಲ್ಲ ಆ ಡಿಸಿಷನ್ ದೆತ್ತೊಂದು ನಂಚಿನ ವಾತ್ ಆರಾಮ ಇಜ್ಜಿ. ಸೊ ಸೂಪರ್ ಗುರು, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್. ನಿಕ್ಲೇನು ನೆಕ್ಸ್ಟ್ ಸೆಮಿಫಿನಾಲ್ ಎಂಕುಲು ಮೀಟ್ ಮಲ್ಪ ಆಯ್ತಾ ಒಟ್ಟಿಗೆ. ನಾಟ್ ಟು ಫರ್ಗೆಟ್ ನಮ್ಮ ಮೂಲ ಎತ್ ಮಸ್ತಿ ಮಲ್ಪ ಅವೇನು ಮಾತ ಎಲ್ಲಡ್ಕುಲೊಂದು ಈಕ್ವಲಿ ದ ಗೆಟಿಂಗ್ ಎಂಟರ್ಟೈನ್ಡ್. ಕರಾವಳಿ ಕರ್ನಾಟಕದ ಸಮಸ್ತ ಜನತೆಗೆ, ನಮ್ಮ ಟಿವಿಯ ಸಮಸ್ತ ವೀಕ್ಷಕ ವರ್ಗಕ್ಕೆ ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ನೋಡಿದ್ದು ನೀವು ಡೇರ್ ಟು ಡಾನ್ಸ್ನ ಕ್ವಾರ್ಟರ್ ಫಿನಾಲೆ ಆದರೆ ಇನ್ನು ಮುಂದಕ್ಕೆ ಬರ್ತಾ ಇರೋದು ಡೇರ್ ಟು ಡಾನ್ಸ್ನ ಸೆಮಿಫೈನಲ್ಸ್. ಸೊ ಹಾಗಾದರೆ ನಿಮ್ಮ ಭೇಟಿ ಯಾವಾಗ? ಮುಂದಿನ ಸಂಚಿಕೆಯಲ್ಲಿ. Till then, keep watching Hems Dare to Dance. Maestro Productions presents in association with Namma TV, Hems Dare to Dance, powered by Nisargalaya Brahmi Oil, Gadi Detergent, Bhumi Villas, Profifo.com, co-sponsored by Maestro Interior, Ace Promoters and Developers, Merger Soda, Aruna Masala, M-Cart.com, Sun Premium Refined Sunflower Oil, associate sponsor Replica Hair Replacement, Nanturu, Soumya Travels, JP Lights and Appliances, Master for Quality Baking, event partner RDC, venue partner Forum Fizza Mall, costume partner Off Limits, web partner newskarnataka.com.